ಬಸ್ 8 ಗಂಟೆಗೆ ಒಲ್ಪ ಅಂದ್ರೆ ಅಲ್ಲ ಗೊತ್ತಿಜ್ಜಿ ನಮಗೆ ರೆಡ್ ಜನಕ್ಕೆ ಫೋನ್ ಬಂತಂದೆಲ್ಲ ಫೋನ್ ತೆತ್ತೊಂದಿಜ್ಜೇರಿ ಅಂತ ಅಕ್ಷತೆ ಇಂಚ ರೆಡಿ ಆದಿಪ್ಪಲ್ಲ ದೇವರಿಗೆ ಗೊತ್ತು ಅಹಿನು ಕೊಡ್ತೆ ಇರಂಡ ಪರ್ಪೆರ ಪಂದವರ ಹಾಗೋ ಜಾತಿ ಮಂಡೆ ಇಜ್ಜ ಫೈನಲಿ ಇಕ್ಲಿಗೆ ಬಸ್ ತಿಕ್ಕಿಡು ದಾದ ಒಂಜಿ ರೋಡ್ ಬಲ್ತೋದು ಬರ್ತದ back to my YouTube channel. या नंजी फंक्शन पोंदला दादा फंक्शन पंड मुंदिन अक्षतन पंदित्ते मेग्ग्याग नूल पाड्ರದ ಅಂದತ ಅಂಚಾದ ಗಾಡೆ ಪೋಂದಲ್ಲ ಎಲ್ಲಡೆ ವಿಡಿಯೋ ಮನ್ಪೋಡು ನಿನ್ನೆ ಇಲ್ಲಲ್ಲಿ ವಿಡಿಯೋ ಅಂತಡ ಇಜ್ಜಿ ನನ್ನ ಅಲ್ಪ ಪೋದು ವಿಡಿಯೋ ಮನ್ಪೆ ಅಂಡ ನಮ್ಮ ಗ್ಯಾಂಗ್ದಕ್ಲು ಮಾತ ಬರ್ಪೆ ಬಂದಿತ್ತೀರಿ ಮಾತೆಲ್ಲ ಕ್ಯಾನ್ಸಲ್ ಆಗ್ಲಿ ಫಂಕ್ಷನ್ ಬಾರ ಅಂಚೆ ಇಂಚೆ ಬಂತು ಲಾಸ್ಟಿಗೆ ಇತ್ತೆ ಪೋಪನೆ ಯಾರನ್ನ ದೀಪ್ತಿಲ್ಲ ಮಾತ್ರ 2 ಜನ ಪೋಪನೆ ಅಡೆ ಪೋರೆ ಮಸ್ತ್ ದೂರ ಉಂಡು ಒಂಜಿ 3 ಗಂಟೆ ಸಾದಿಲ್ಲಿಗೆ ಎಂಗ್ಲಿತ್ತೇನೆ ಲೇಟ್ ಆಂಡ 10 ಅರೆ ಕರೀನ 10 ಮುಕ್ಕಾಲು ಆಂಡ ನಾನು ಅಡೆ ಎತ್ತಿನಾಗ ಎದ್ದು ಬಿಡ್ತಪ್ಪನ ಗೊತ್ತಿದ್ವಿ ಇವತ್ತಲ್ಲ ಒಂದು ಜ್ಯೂಸ್ ಬರೋದಿಲ್ಲ ಜ್ಯೂಸ್ ಬಡ್ದು ಬಸ್ 8 ಗಂಟೆಗೆ ಒಲ್ಪ ಅಂದ್ರೆ ಅಲ್ಲ ಗೊತ್ತಿಜ್ಜಿ ನಮಗೆ 2 ಜನಕ್ಕೆ ಫೋನ್ ಬಂತಂದೆಲ್ಲ ಫೋನ್ ತೆತ್ತೊಂದಿಜ್ಜೇರಿ ಅಂತ ದಾದ ಅವಸ್ಥೆ ತೂಲೆ ಹೌದಾ ಹನುಮಗಿರಿ ಜತ್ತ ಇಂಕ್ಲೆ ಗೊತ್ತಿಜ್ಜಿ ಜಪ್ಪರೆ ಗೊತ್ತಿಜ್ಜಿ ಆಂಡಲ ಮಾತ್ರಲ್ಲ ಜತ್ತೇರು ಬಂದದ್ದು ಜತ್ತ ನಂಗೆ ಈ ದ್ವಾರ ಗೊತ್ತುಂಟು ಬಸ್ ಪಿರಾವು ಎದುರ್ಬೋದುಂಟುಂಡು ಅಂಚದು ಗೊತ್ತಿಜ್ಜಿ ಮಾತ್ರಲ್ಲ ಬತ್ತಿರಂದಕ್ಲ ಬೆರಿಯ ಬತ್ತ ಅತ್ತಿತ್ತೆ ಫೈನಲಿ ಟಿಕ್ ನಮಕ್ ಈಶ್ವರ ಮಂಗಿಲ್ಲ ಹನುಮಗಿರಿ ದ್ವಾರ ಪೋಂದಿಲ್ಲ ಅಕ್ಷತ ಕಾಲ್ ಅಂತದ್ದು ಇತ್ತನಕ್ಲೆ ಪೂರ ಕಾಲ್ ಅಂತಂದಿಲ್ಲ ಓಲರ್ ಬಸ್ ಇದ್ದದೆ ಅಂದಿ ಡೀಕಂ ಬಸ್ಸಿನ ಮಸ್ತ್ ಜನ ಇತ್ತಿರ ಅಕ್ಲಿನ ಧೈರ್ಯ ಎಂಕ್ಲು ಜತ್ತದೆ ಶತ ಪಂತಲ್ ಏತ್ 3 ಗಂಟೆ ಅಂತ ಇದೆಂತ 1 ಗಂಟೆ ಆಗಿಲ್ವಾ ಎಂಚಿನ ಒಂದು ಎತ್ತುಜಿ ನಾವೆಂತ ವರೆಗೇನ ಹತ್ತಿದ್ದು 11 ಗಂಟೆ ಭದ್ರಾಡಾರ ಅಂಡು ವಿನಾಕಲ್ ನೆನಪ ಇರತ್ತ ಮನಸ್ಸು ಸರಿ ಬತ್ತಿ ಪಿರೌಡ್ಲೊಲ್ಲಿ ಮಸ್ತ್ ಜನ ಅಡಿಗೆ ನಾವು ಕರೆಕ್ಟ್ ಭದ್ರಾಡಾರಕ್ಕೆ ಎತ್ತದ ಕಕ್ಲಿಂದ ಅದನ ಭಾಷಣ ಪುರ ಉಂಟಂತೆ ಸ್ವಾಮೀಜಿದೆ ಅಂತ ತುಲೆ ದ್ವಾರ ತುಲೆ ಬಾರಿ ಶೋಕ ಅವ್ರಿಗೆ ಮದುವೆ ತರವೇ ಅದು ಅಲ್ಲ 1,000 ಜನಗೆ 1,000 ಜನ ನಮ್ಮ 2 ಜನ ತೋಜಿ ಬಂದಿದ್ದು ಗೊತ್ತಿಸಿ ಈಗ ಹೆಚ್ಚಿಂದ ಹೋಗುದು ಅಂತ ಗೊತ್ತಿಲ್ಲವ ದೇವಸ್ಥಾನ ಮೂಲುಂಟು ಹಿಂಗೆ ಅದು ಗೊತ್ತಿಜಿ ದೇವಸ್ಥಾನ ಮಸ್ತ್ ಇಷ್ಟ ನೋಡು ಯಾಕೆ ಗೊತ್ತಿಲ್ಲ ಈ ದೇವಸ್ಥಾನ ನನಗೆ ತುಂಬ ಇಷ್ಟವ ಅದೆಂತ ಅಂದ್ರೆ ಉಂಟಲ್ಲ ಪೀಸ್ಫುಲ್ ಒಂಥರ ಚಂದ ಇರ್ತದೆ ಗಾರ್ಡನ್ ಪುರ ಅದು ಶೋಕು ನಿಂಗೆ ಇಷ್ಟ ನಂಗೆ ಆಚೆ ಸೈಡ್ ಇಷ್ಟ ಫುಲ್ ನೆರಳು ಟೈಪ್ ಇಕ್ಲಿಗೆ ಬುಕ್ಕ ನಿಕ್ಲಿಗೆ ತೊಯ್ಪ ಆಮೇಲೆ ನೆಂಚು ತೆಂಕ್ಲು ಫಸ್ಟಿಗೆ ಇಡೇ ಬಂದಿಲ್ಲ ಇದಕ್ಕೆ ಅದ ಹಾಲಿಗೆ ಬಂದಿಲ್ಲ ಹಾಲು ಒಂದು ಗೊತ್ತಿಜ್ಜಿ ಮೇಲೆ ಸೀದಾ ಹೋಗೋಣ ಅನ್ಕೊಂಡು ಹೌದು ಇದು ಊಟ ಅಂದ್ರೆ ಅವರ ಊಟ ಅಲ್ಲವ ದೇವಸ್ಥಾನದ ಊಟ ಆಗಿರ್ಬೇಕು ಮತ್ತೆ ಹಾಲ್ ಏನಲ್ಲ ನಡತಂದು ಪೈರುಂಡು ಅಕ್ಷತ ಬಂತಲ್ಲಿ ಬೊಲ್ಪದ ಚಾ ಮಿಸ್ ಮನ್ ಪೂಡ್ಚಿಂದು ಎಂಕ್ಲಿನ ಚಾ ಮಿಸ್ ಆಗ್ತುಂಡು ಚಾ ಮಲ್ಲಿದ್ವು ಅಂಡ ಬಡ ಒಂದೊಂದು ಸತ್ಯವಾದ್ಲ ಬೊಲ್ಪದ ದಾಳ ತಿಂತಿಜ್ಜಿ ಖಾಲಿ ಚಾ ಬರ್ದಾಗ್ತದೆ ಬಡ ಹಾಕೊಂಡು ಫಸ್ಟ್ ಗೊರ ಅಕ್ಷತಾಗ ಮೋನೆ ತೊಯ್ಪದು 8 ಗಂಟೆಗೆ ವನಸ್ಸುಂದು ಕೇಂಡಿದು ಈಗ ದೇವಸ್ಥಾನ ಬರ್ತದೆ ಕಲ್ಲಲ್ಲಿ ದೇವಸ್ಥಾನಾಗ ಕೈ ಮತ್ತ ಮುಗಿದು ಒಕ್ಕ ಪೋಪುಂಡು ಅದ್ರಲ್ಲಿ ಖುಷಿ ಆಗ್ತದಲ್ಲ ನಡಿಲಿಕ್ಕೆ ಸಹ ಒಂಥರ ಶಾಂತಿ ಉಂಟು ಮಾತಲ್ಲ ಅಕ್ಷತೆ ಇಂಚ ರೆಡಿ ಆದಿಪ್ಪಲ್ಲ ದೇವರಿಗೆ ಗೊತ್ತು ಅಕ್ಷತೆ ನಮ್ಮಲ್ಲಿ ಎತ್ತಿದ್ದೀರ ಒಪ್ಪಲೆತ್ತಿದ್ದೀರ ಅಲ್ಲೆತ್ತಿದ್ದಾರೆ ನಾನು ಮಾತಲ್ಲಿ ಎತ್ತಿದ್ದೀರ ನನಗೆ ಮೊನ್ನೆಯಿಂದ ಮೆಸೇಜ್ ಬರ್ತೀಯಲ್ಲ ಅಂದು ಏರೆಲ್ಲ ಬಿಡ್ತಿದ್ದಲ್ಲ ಪಾಪ ಲಾಸ್ಟಿಗೆ ಇಂಕ್ಲು 2 ಜನ ಬರ್ತೇನೆ 2 ಜನ ಅಲ್ಲ ಬರ್ತತ ಅವೊಂದು ಜಲೆಗೂ ಶಿಪ್ಪಿ ಜನ ಏರ್ಲ ಹತ್ತಿಜಿನಲ್ಲಿ ಬೇಕರತ್ತ ಒಂದು ಬಸವ ಉಂಡು ಬರ್ತದಪ್ಪ ಮೇಕ್ಲಿಗೆ ಎಂಚ ಉಂಡು ದೇವಸ್ಥಾನ ಕೆಲವು ಬರೋಣ ಅಕ್ಲಿಲ್ಲ ಅಂತ ಅಕ್ಲೆ ಪುರ ಬೊಕ್ಕ ತೊಯ್ಪಾವೆ ಫ್ಯಾನ್ ತುಂಬ ಜನ ಉಂಟು ಬಾರೆ
ಪೋಸ್ಟ್ ಮದುವೆ ಹಾಲ್ ಅಕ್ಷದಿಜ್ಜಲ್ ಮಾರೆ ನಮ್ಮನೊಂಜಿ ಸ್ವಾಗತ ಅನ್ಪೇರೆ ಫಸ್ಟ್ ಬರ್ತದ ಅಕ್ಷರ ಒಂಜಿ ಜ್ಯೂಸ್ ಓ ನಮ್ಮ ಅಕ್ಷರ ಅಂತೂ ಗುರ್ತನದಿಕ್ಕೊಂದು ಅಕ್ಷದಾಗ ನಾಚಿಕೆ ಅವನು ಹರಿಯರಿಗೆ ಹೊಸ ಬಟ್ಟೆಗಳಲ್ಲ ಎಂಗ್ಲಿತ್ತೆ ಹಾಲ್ ಹಿಡ್ದು ದೇವಸ್ಥಾನಕ್ಕೆ ಬಂದಲ್ಲ ದೇವಸ್ಥಾನ ಡೆಕೋರೇಷನ್ ಇದೆ ಅಕ್ಷದ ಬ್ಲಾಗ್ ಬರೋದು ಇಚ್ಛಾಗ ದೇವಸ್ಥಾನ ಹಾಕುವುದ 7 ಜನ ಇಚ್ಛೆ ಅಲ್ಲಿ ಎಂಟ್ರೆನ್ಸ್ ಇಂದ ತೋರಿಸಿದ್ಯಾ ಒಂಜಿ ಅಡೆಬೋದು ಬರ್ತದೆ ದೇವರ ನಡೆ ನಾನೊಂಜಿ ಮಿತ್ತಿರ್ಬೋನಾಗ ಮೇಲೆಂತಿರೋದು ಹನುಮಂತಲ್ಲ ಹನುಮಂತನೊಂಜಿ ಒಂದು ಅಡೆ ಪೋಂದಿಲ್ಲ ಇತ್ತು ಇಲ್ಲಿಯ ರೋಡೇ ಗೊತ್ತಾಗೋದಿಲ್ಲ ಅಲ್ಲಿ ಕಾರ್ನ ಕೆಳಗೆ ಅದು ನಾವು ಆಗ್ಬೋದು ಅಲ್ಲಿ ಹೋಗ್ತದೆ ಅದು ಮತ್ತೆ ಅಲ್ಲಿ ಮೇಲೆ ಸ್ಟೆಪ್ ಬರ್ತೀವಿ ಅಲ್ಲ ಇಲ್ಲಿಂದ ಡೈರೆಕ್ಟ್ ಹೋಗೋದಿಲ್ವಾ ಓಕೆ ಪೊಯ್ ಅಲ್ಲ ಈಗಿದ್ರು ಜಾಲಿ ಅಲ್ಲ ಎಂಕ್ಲು ರೀಚ್ ಆಯ ಆಚಿಂದ ಯಾಕೆ ನಮ್ಮ ಸಿಟ್ಟಿಂಗ್ ಪಾಯಿಂಟ್ ಇದು ಸ್ಪಾಟ್ ನಮ್ಮ ಸ್ಪಾಟಿಗೆ ಮತ್ತೆ ಬರುವ ದೇವಸ್ಥಾನಕ್ಕೆ ಹೋಗಿ ಬರುವ ಶೋಕೊಂಡು ಓಡ್ಬೇಕಷ್ಟೇ ಭಯಂಕರ ದೊಮ್ಮುಡು ಕಾರ್ ದೀಯರ ಅವ ನಿಜ ಬಾ ಇಲ್ಲದಿದ್ರು ಸಾಗುದಿಲ್ಲ ಕಾರ್ ದೀಯರ ಅಪ್ಪುಜಿ ದೊಂಬುಡು ತುಲೆ ಫುಲ್ ಹಡೆಗೋಡು ಒಂದು ಹನುಮಂತತ್ತು ರಾಮ ದೌಲ ಈ ವಿಡಿಯೋ ಬರೋದೆ ಪೆರಿಜ್ಜಿಗೆ ಅವೇನು ವಿಡಿಯೋ ದೆತ್ತದಾಯಿ ಬುಕ್ಕ ಅಂತೂ ಇನ್ನು ಪೆರಿಜ್ಜಿ ಬಂದು ಬರತ್ತೆ ನೀನು ಅಂಚ ಅದು ದಲ ಮಂತ್ಲಿಕ್ಕಿತ್ತು ಎಗ್ಲು ದೇವಸ್ಥಾನ ಹೋದ್ ಬರ್ತಾಯ್ತು ಕೂಡ ಪೋದಿಲ್ಲ ಎಗ್ಲು ಅಕ್ಷತ ಕಾಲ್ ಮಂತಲ್ಲ ಬಲ್ಲೆ ಗಂಟೆ ಇತ್ತು ಒಂಜಾರ ಕಾಲ ಅಂದ್ರೆ ಅದನ್ನೊಂದು ಜಿಂಗ ಅವನೊಂದು ಎಂಥದ್ದು ಅದು ಕೇಳೋದು ಸಾಂಗ್ ಎಂಚಿನ ಬಂದ್ರೆ ತುಲೆ ಒಂದೊಂಜಿ ರಾಮ ಎಂತ ರಾಮಾಯಣ ಅಲ್ಲವಾ ನಿನ್ನ ಮೊಬೈಲಲ್ಲಿ ಎಂತ ಬೆಕ್ಕು ರಾಮನ ಸುಖ ಮುಲ್ಪ ಜಿಂಕೆ ಅಂತ ಸಾಂಗ್ ಬೇರೆ ಅಂತ ಜಿಂಕೆ ಉಂಡು ಈಗಲೇ ಗೋಲ ಅಂಡ್ಲ ಜಿಂಕೆ ತುಯ್ಯರು ತಿಕ್ಕಜಿಂಡ ಇಡೆಬಲೆ ಹೆಚ್ಚಿಂದ ಹೋಗುದ ಇಡೆಬಲೆ ಮುಲ್ಪ ಜಿಂಕೆ ಎತ್ತ ಮೂಜಿ ಉಂಡು ಆಚೆ ಸಿಗ್ತಲ್ಲ ಮೂಜಿ ಜಿಂಕೆಲುಂಟ ಚೂರು ಒಂಜಿ ಕಿನ್ನಿ ರಟ್ಟು ಮಲ್ಲ ದೇ ಮುಲ್ಪ ಜಿಂಕೆ ಮುಲ್ಪಲೊಂಜುಂಡು ಮುಲ್ಪಲೊಂಜಿ ಜಿಂಕೆ ಉಂಡು ಸಿಕ್ಕ ಉಂಡು ఒకదాది పండ ఈ సలతదాల క్వశ్చన్ ఇచ్చి ಕ್ವಶನ್ ಕೇಳಿದ್ರೆ ದದ್ಮಂಡ ಮರಟ್ಟು ಆ ಒಂದಿನ ಅಂಚಿನ ಕಾಯು ಹೇಳು ಇವಳೆ ಆನ್ಸರ್ ಗೊತ್ತುಂಟು ಆದ್ರೆ ಆ ಡೈಲಾಗ್ ಬೇಕಿತ್ತು ನನಗೆ ಡೈಲಾಗ್ ಕಮೆಂಟ್ ಬಂದ್ಲೆ ಮರಟ್ಟು ಆ ಒಂದಿನ ಅಂಚಿನ ಕಾಯು ಪಂಡದು ಒಂದು ಪೋನಾಗ ಒಂದೊಂಜಿಂದ ಇಂಚುಂಡು ಎಡ್ದಾದನ ಸ್ಟೋರಿ ದಾದನ್ ಅತ್ತು ಎಂತಿದ್ದು ಸ್ಟೋರಿ ಅಲ್ಲ ಸ್ಟೋರಿ ಉಂಡು ನೆಟ್ ನೀನು ಓದು ಒಂದು ಪೋಡು ಮಸ್ತ್ ಉಂಡು ಅಲ್ಪ ಅಲ್ಲವ ಎಂತ ಇದು ಹನುಮಂತ ಬೆಟ್ಟ ಎತ್ತಿಕೊಂಡು ಹೋಗುದು ಅಂತ ಅದೆಲ್ಲ ಉಂಟಲ್ಲ ಸ್ಟೋರಿ ಅಲ್ಲಿ ಆನವನ್ನ ಹಾಯ್ ಮನ್ಕುಲೆ ಹಾಯ್ ಮನ್ಕುಲೆ ಕೊರೊಂದುಲ್ಲೆ ತೆಂಗಿಲ್ ಮನಸ್ಸು ಪೋನುಲ್ಲ
ತುಲೆ ಗೈಸ್ ಒನಸು ಭತ್ತ ಅದೊಬ್ಬರ ಐಟಮ್ ಉಂಡು ಉಪ್ಪಡು ಹಸಿರು ಪಲ್ಯ ಓಡಿ ಪನ್ನೀರ್ ಪನ್ನೀರ್ ಪನ್ನೀರ್ದಾಯ್ತಾ ಪನ್ನೀರ್ದಾನೆ ಎಂದು ಪಲಾವ್ದಾಯ್ತಾ ಪಲಾವ್ ಗೋಬಿ ಹಪ್ಪಳ ಹಪ್ಪಳದ ಇದಾದ ಕಡಲೆಗಸಿ ಅತ್ಯ ಆಜೇನು ಸರಿ ಐಸ್ ಕ್ರೀಮ್ ನಮಗೊಂಜಿ ಮದಿ మీద ಕಾಕಚ್ಚಿ ತಿಕ್ಕೊಂಡು ಏರ್ನಲ್ಲತ್ತ ನಮ್ಮ ಕ್ಲಾಸ್ ತಲ್ಲನಿ ಅಂದು ಅಲ್ಲ ಮುಲ್ಲಿ ಆರ್ಕೋರ್ನಿಂಗ್ಲಿಗೆ ನಮ್ಮ ಗ್ಯಾಂಗ್ದಲ್ಲಿ ಮಾತೆರೆಗ್ಲಿ ಬಂದು ಬನ್ನಿ ಬನ್ನಿ ಎಲ್ಲ ಮದುವೆಗೆ ಒಳ್ಳೆ ಜೈನ ಭವನ್ ಕೈತಲ್ಲ ತುಳು ಮುಲ್ಪಾಡ್ದು ಅಡೆ ಮುಟ್ಟ ಒಂಜಿ ಸ್ಟೋರಿ ಬರೀತಿರ್ದು ಅದನ್ನ ಮುಟ್ಟ ಶೋ ಕೊಣ್ತುಲೆ ಸೂರ್ಪನಕ್ಕಿ ಹೌದಾ ಇದು ಚಂದಾಗಿದೆ ಅಲ್ಲ ಸ್ಟೋರಿ ರಾಮಂದಲ್ಲ ಹಾ ರಾಮನ್ ಇಷ್ಟ ರಾವಣ ಬರುದು ಭಿಕ್ಷುಕನಾಗಿ ರಾವಣ ಓ ನಾವು ಮೊನ್ನೆ ಮಾಡಿದ್ವಿ ಸ್ಟೋರಿ ಅದಲ್ಲ ಗರುಡನನ್ನು ಇದು ರೆಕ್ಕೆ ಕಡಿಯುದು ನೆಕ್ಸ್ಟ್ ಗರುಡನನ್ನು ಸುಡುದು ಸಮಥಿಂಗ್ ಅಂತ ಇರ್ಬೋದು ರಾಮಾಯಣ ಮಹಾಭಾರತ ಬರೋ ಗೊತ್ತಿಪ್ಪು ನಾನು ಪನ್ನೊಂದು ಶಬರಿ ಶಬರಿ ದಿಸ್ ಈಸ್ ಹನುಮ ಬರುದಲ್ಲ ನೆಕ್ಸ್ಟ್ ವಚನ ಮಾಡುದು ಹನುಮ ಯುದ್ಧದಲ್ಲಿ ಸಪೋರ್ಟ್ ಮಾಡ್ತೀನಿ ನೆಕ್ಸ್ಟ್ ಇದು ಯಾವುದು ಇದು ಯಾರನ್ನು ಕೊಲ್ಲುದು ಅಮ್ಮ ಅಂತದನ್ನು ಇದು ಹನುಮ ಲಂಕೆಗೆ ಹೋಗುದು ಲಂಕೆಗೆ ಹೋಗುದು ಹೌದು ಹನುಮ ಸೀತೆ ಮತ್ತೆ ಅನ್ನು ಮೀಕ ನೆಕ್ಸ್ಟ್ ಲಂಕೆಗೆ ಬೆಂಕಿಗೆ ಹೊಡುದು ನೆಕ್ಸ್ಟ್ ಯಾರು ಮೀಕ ಕಾಲಿಗೆ ಬೀಳುದು ರಾಮನಿಂದ ಇದು ಸೇತುವೆಗೆ ಹಾಕ್ತದ್ದು ಇದು ಬಕ್ಕಾಸುರ ಅಲ್ಲ ಕುಂಭಕರ್ಣನನ್ನು ಏಡಿಸುದು ನೆಕ್ಸ್ಟ್ ಹೌದಲ್ಲ ಹೌದಂತ ಇದು ಇದು ಲಕ್ಷ್ಮಣ ಸತ್ತದ ಸಂಜೀವದನ್ನು ತರುದು ಇದು ಹೋಮ ಮಾಡುದು ಅಂತ ಹೋಮ ಯಾವುದಕ್ಕೆ ಹೋಮ ಅದು ಗೊತ್ತಿಲ್ಲ ಹೋಮ ಮಾಡ್ತಿದ್ದಲ್ಲ ನೆಕ್ಸ್ಟ್ ರಾವಣನನ್ನು ಕೊಲ್ಲುದು ಅಲ್ಲ ಅಲ್ಲ ಅದು ರಾವಣ ಅಲ್ಲ ಅದು ಯಾರೋ ಬೇರೆ ಇದು ರಾವಣ ಇದು ರಾವಣನನ್ನು ಕೊಲ್ಲುದು ನೆಕ್ಸ್ಟ್ ಪಟ್ಟಾಭಿಷೇಕ ಅವನ ಅಣ್ಣನನ್ನು ತಮ್ಮನ ಯಾರನ್ನ ಪಟ್ಟಾಭಿಷೇಕ ಮಾಡುದು ನೆಕ್ಸ್ಟ್ ಸೀತೆಯನ್ನು ವಾಪಸ್ ಕಾಡಿಗೆ ಕಳಿಸ್ಕೊಂಡು ಹೋಗುದು ಅಗ್ನಿ ಪರೀಕ್ಷೆ ಕೊಡುದು ನೆಕ್ಸ್ಟ್ ವಾಪಸ್ ಸೀತೆ ಕಮ್ ಬ್ಯಾಕ್ ಆಗುದು ತೊಲೆ ಒಮ್ಮೆ ಮುಖ ತೋರಿಸು ಬಲ್ಲ ಸ್ಟೋರಿ ಬನ್ನಲ್ಲ ಎಂಕಲ್ ಪಿದಡ್ಯಾ ನಾನು ಮಗಿದ್ದು ಇಲ್ಲ ಬಸ್ಗೆ ವೆಯ್ಟ್ ಮಾಡ್ತಂದಲ್ಲ ಮುಕ್ಕಾಲಿಗೆ ಬಸ್ಸಿಗೆ ಮತ್ತೆ ಕಾಲ ಇನ್ನತ್ರ ಮೂಜಿ ಕಾಲ ಅಂದ್ರೆ ಎಂಕ್ಲು ಒಂಚ ಅಂಗಡಿಡು ಐಸ್ ನೀರು ತಂದನೆ ಐಸಿನ ಕೇಂದ್ರ ಜಂಗ್ಲಿ ಕಾಲು ನೀರು ಕೇಂದ್ರೆ ಅಕ್ಲಿ ಕೊನತ್ತದ ಐಸ್ ನೀರು ಕೊನತಿರುತ್ತೆ ಕೊನತ್ತು ಕೊಡ್ತೇರು ಐಸ್ ಬಣ್ಣದ ಗಿಟ್ಟ ಅದು ಕೂತುಂಟು ಉಳ್ಳೈಡು ಅಹಿನು ಕೊಡ್ತೇವೆ ರಂಡ ಪರ್ಪೇರ ಪಂದವರ ಹಾಗೋ ಜಾತಿ ಮಂಡೆ ಅಂಗಡಿ ಪೌಜಿ ಆಂಡೊಂಜಿ ನೀರಿಗೆ ಏನಾಗ ಪರಿಯರೆ ಬೋರ್ಡು ನಿತ್ಯದ ತೋರ್ತದೆ ಇಲ್ಲಡೆ ಕೊನೆ ಇರೋದು ತೋರ್ಮಾಡ ರಡ್ ರಡ್ ತತ್ತದ ರಡ್ಲ ಗಿಟ್ಟಾತು ದಾಲ ಅಂತ ಅಂಚ ಚೂರು ಪರಿಯ ಇದು ಚೂರು ಹೋಯ್ತಲ್ಲ ತಗೊಂಡು ಬೆತ್ತ ಉಂಡಲ್ಪ ಪಿಂಚಿ ಬತ್ತಿನ ದಾದ ಅನ್ಪಲು ದೀಪ್ತಿ ತೋಳು ಬಂತ ಇಲ್ಲಿ ಮುಗ ತಗೊಂಡ್ ಬಂದ್ರಿ ಈಗ ಹೇಗಿರ್ಬೋದು ಅಯ್ಯೋ ಬಸ್ಸಲ್ಲಿ ದಾಲೇಜ್ ತೂಲಿ ಗೈಸ್ ಇಂಚಿನ ಊರು ಬರೋಡ ಅಂತ ಬಂತು ಅಲ್ಲ ಹೌದಾ ನಂಗೆ ಭಯ ಇಲ್ಲ ದೂರದಿಂದ ಭಯ ಇಲ್ಲ ಹಾಗಾಗಿ ಹತ್ರ ಬರಬಾರ್ದು ಹೀಗೆ ಪರವಾಗಿಲ್ಲ ಕೆಲವೊಮ್ಮೆ ಹಾರ್ತ ಕುಳಿತೆಲ್ಲ ಇರ್ತದಲ್ಲ ತಿಂತಿರೋದೆಲ್ಲ ಬಸ್ ಫೈನಲಿ ಬಸ್ ತಿಕ್ಕಿಡು ದಾದ ಒಂಜಿ ರೋಡ್ ಬರ್ತದ ಬಸ್ ಮಿಸ್ ಆಂಡ ತುಂಜಿ ಅರ್ಧ ಗಂಟೆ 1 ಗಂಟೆ ಬಿಡ್ತದಾನ ಎಂಗ್ಲು ಪಿರವ್ ತಿರ್ಗುನ ಹಾಕ್ಲೇ ಹತ್ತು ಪಿರವ್ ಬಸ್ ನಿಂತದ ಇತ್ತು ಬರ್ತದ ತಿರ್ಗುನ ಹಾಕ್ಲೇ ಹತ್ತು ನಾನು ಕ್ಯಾಮರಾ ಬರ್ತದ ನಾನು ಇಂಚಿ ತಿರ್ಗಾಗ ಇದು ಬಸ್ ಜನುಂಡು ಬರ್ತೊಂದು ಬಾಟಲ್ಲ ಬರ್ತಂದು ನೋಡ್ಕೊಂಡು ಬಂದಿದ್ದೇವೆ ನೀರು ಕುಡಿಯುವ ಈಗ ಸ್ವಲ್ಪ
ಎಗ್ಲು ಪೆತ್ತ ತೂಪು ನೈಟೆ ಬಾಕಿ ಆದಿತ್ತ ಪೆತ್ತ ತುದಿದ್ದೆ ಎಂಗ್ಲು ಒಂಜಿ ನಲ್ಲ ಒಂಜಿ ಎಷ್ಟು 1 ಗಂಟೆ ಪೂರ ಕಾಪೊಡು ಚಾನೆಲ್ ಮಾಡಬೇಕೆಲ್ಲ ತೋರಿಸಾಗ ನಮಗೆ ನಮಗೆ ಗೊತ್ತಿದ್ದ ಚಾನೆಲ್ ಗೊತ್ತಪ್ಪ ಯೂಟ್ಯೂಬ್ ಇಡ್ಲಿಗೆ ಕಂಡ್ರಿರ್ಬೋದು ಅಪ್ಪಾಗ ನಮಗೆ ಗೊತ್ತಪ್ಪ ನಾನು ತುಕ ಪುತ್ತೂರು ಗೊತ್ತಿಕ್ಕ ಫೈನಲಿ ಈಗಲೂ ಬಸ್ ಸ್ಟ್ಯಾಂಡಿಗೆ ಎತ್ತಿ ಅಲ್ಲೇ ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಎತ್ತಿ ಇಲ್ಲಡೆ ಪ್ರತೀಕ್ಷಾ ತಿಕ್ಕ್ಯಾಲು ಅಲ್ಲಿಗೆ ಒಂದು ಚಪ್ಪಲ್ ತಿಪ್ಪಾರು ಉಂಡಿಗೆ ಅಂಚೆ ಚಪ್ಪಲ್ ತಿಪ್ಪಾರು ಅಲ್ಲಿ ತಿಲ್ಕ್ಯಾರ ಅಂಚಿ ತಿರುಗಿದು ನಿಂತದಲ್ಲಿ ಯಾನಂಜಿ ಒಂದು ಚಪ್ಪಲ್ ತಿಗೆ ಚೋಕೊಂಡು ವೈಟ್ ಕಲರ್ ಅಡೆನ್ನ ಸೈತತ್ತು ಇಂಚಿನ ಚಪ್ಪಲ್ ಗೊತ್ತಿಚ್ಚಿ ಅಲ್ಲಿಗೆ ಶೋಕ್ದ ಚಪ್ಪಲ್ಲ ಹುಡುಗಿ ಇಲ್ಲೈತೆ ಮಲ್ಲ ಶಾಪ್ ಹೊಸ ಶಾಪನ್ನು ಪ್ರತೀಕ್ಷೆ ಪೋಯಾಲು ಫೈನಲಿ ಎನ್ನ ಊರಿಗೆ ನೆತ್ತಿ ಫೋನ್ದಲ್ಲಿಲ್ಲ ಈಗ ನಾನು ರೀಚ್ ಆಪೆ ಈಗ ಈ ವಿಡಿಯೋ ನಿಕ್ಲಿಗೆ ಇಷ್ಟ ಅಂದ್ರೆ ಲೈಕ್ ಮಾಡ್ಲೆ ಶೇರ್ ಮಾಡ್ಲೆ ಕಮೆಂಟ್ ಮಾಡ್ಲೆ ಅಂಚೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀನಿ ಬಾಯ್ ಬಾಯ್.